ಎಲ್ರಿಗೂ ನಮಸ್ತೆ. ಓಂ ಸಾಯಿ ಕ್ರಿಯೇಷನ್ಸ್ ಸಾದರಪಡಿಸುತ್ತಿರುವಂತಹ ಭಕ್ತಿ ಸಂಜೀವಿನಿ ವಾಹಿನಿಗೆ ಸ್ವಾಗತ. ನಾನು ನಮಿತಾ ಆಂತರ್ಯ ಶೆಟ್ಟಿ. ಜಟಾಟವೀಗಲಜ್ಜಲ ಪ್ರವಾಹ ಪಾವಿತ ಸ್ಥಳೇ ಗಲೇವಲಂ ಯಲಂಬಿತಂ ಭುಜಂಗತುಂಗಮಾಲಿಕಂ ಡಮಡ್ಡಮ ನಿನಾದವಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನುತ್ತು ನಾ ಶಿವ ಶಿವಂ ಜಟಾಕಟಾಹ ಸಬ್ರಹ್ಮ ಬ್ರಹ್ಮ ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗದ್ಧಗದ್ದಗ ಜಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೆ ರತಿ ಪ್ರತಿಕ್ಷಣಂ ಮಮ. ಶಂಕರ, ಮಹಾದೇವ, ನೀಲಕಂಠ, ಗಂಗಾಧರ, ತ್ರಿಲೋಚನ, ಪಶುಪತಿ, ಭೋಲೆ ಶಂಕರ, ಮಹೇಶ್ವರ, ರುದ್ರ, ನಟರಾಜ, ಹೀಗೆ ಸಾಕಷ್ಟು ಹೆಸರುಗಳಲ್ಲಿ ನಾವು ಶಿವನನ್ನ ಕರಿತೀವಿ ಅಲ್ವಾ. ಅದೇ ರೀತಿ ಒಂದು ಹೆಸರು ಉಮಾ ಮಹೇಶ್ವರ. ಉಮಾ ಅಂದರೆ ಪಾರ್ವತಿ, ಮಹೇಶ್ವರ ಅಂದರೆ ಶಿವ. ಅರ್ಧನಾರೀಶ್ವರ ಆದಂತಹ ಶಿವನನ್ನು ನಾವು ಉಮಾ ಮಹೇಶ್ವರ ಅಂತ ಕರಿತೀವಿ. ಹೀಗಿರಬೇಕಾದ್ರೆ ಅತ್ತಾವರದಲ್ಲಿರುವಂತಹ ಉಮಾ ಮಹೇಶ್ವರ ದೇವಸ್ಥಾನದಲ್ಲಿ ನಾವು ಇವತ್ತಿದ್ದೀವಿ. ಇಲ್ಲಿ ಕಾರ್ತಿಕ ದೀಪೋತ್ಸವ, ರಂಗಪೂಜೆ ಇದೆಲ್ಲ ಬಹಳ ಅದ್ಧೂರಿಯಾಗಿ ನಡೆದಿದೆ. ಸೊ ಹೇಗಾಯಿತು ಅತ್ತಾವರದಲ್ಲಿರುವಂತಹ ಉಮಾ ಮಹೇಶ್ವರ ದೇವಸ್ಥಾನದಲ್ಲಿ ರಂಗಪೂಜೆ ಹಾಗೂ ಕಾರ್ತಿಕ ದೀಪೋತ್ಸವ ನೋಡ್ಕೊಂಡು ಬರೋಣ ಬನ್ನಿ.
ಕಾರ್ತೀಕ ಮಾಸದ ಪರ್ವಕಾಲ ಸೋಮವಾರ ಕ್ಷೇತ್ರ ಸ್ವಾಮಿಯಾಯ ಚಿಂತಿನ ಉಮಾಮಹೇಶ್ವರ ದೇವಿಯರನ್ನ ದಿವ್ಯ ಸನ್ನಿಧಾನಡ್ ಈ ಒಂದು ತಿಂಗಳದ ವಿಶೇಷವಾದ 4ನೇ ಸೋಮವಾರ ಆ ದೇವಿಯರಿಗೆ ರಂಗಪೂಜೆ ಸೇವೆಯನ್ನು ಅರ್ಪಣೆ ಮಲ್ತಿನ ಅಂಚಾಲಿರದವರ ಮಲ್ತಿನ ಚಿತ್ತಿನ ಆರಾಧನೆ ಕ್ಷೇತ್ರ ಸ್ವಾಮಿ ಸುಪ್ರೀತರಾದ ವಿಶೇಷವಾದ ಏರ್ ಮಾತ ಭಕ್ತಾಭಿಮಾನಿಗಳು ಮೂಲು ಮತ್ತು ಆ ದೇವಿಯರನ್ನ ಸೇವೆ ಮಲ್ತಿರ ಆಕಳಿಗೆ ಆಕಲ್ನ ಮನಸ್ಸಲ್ಲಿ ಇತ್ತಿನ ಚಿತ್ತಿನ ಸಮಸ್ತ ಇಷ್ಟಾರ್ಥನ ಮಾತು ಮಲ್ತಿ ಕೊರತು ವಿಶೇಷವಾದ ಆಡಳಿತ ವರ್ಗದಾಗಲಿಗೆ ಒಂದು ಸದಾಕಾಲ ಆ ದೇವಿಯರನ್ನ ಸೇವೆ ಮಲ್ತೊಂದು ಎಟ್ಟೆ ರೀತಿಗೆ ಈ ಕ್ಷೇತ್ರನ ಅಭಿವೃದ್ಧಿಯವರೆಗೆ ಓಡಿತ್ತಿನಂಚಿತ್ತಿನ ಅವೇನು ಮಲ್ಪರೆ ಓಡಿತ್ತಿನಂಚಿತ್ತಿನ ಅನುಕೂಲತೆನ ಮಹಾ ಸೌಭಾಗ್ಯನ ದೇವರ ಅನುಗ್ರಹ ಮಲ್ಕೊರದು ಅಂಚನೆ ವಿಶೇಷವಾದ ದೇವರ ಮೂಲ ಸ್ಥಿರವಾದ ಸಂಹಿತರಾದ ಇತ್ತೊಂದು ಬರ್ಪಿನಂಚಿತ್ತಿನ ಸಮಸ್ತ ಭಕ್ತ ಜನಕಲ್ನ ಇಷ್ಟಾರ್ಥನೆ ಅಕಲ್ನ ಬೇಡಿಕೆನ ಮಾತ ನೆರವೇರಿಸಾದ ಈ ಒಂದು ಕ್ಷೇತ್ರನ ಎಟ್ಟೆ ರೀತಿಗೆ ಪುಣ್ಯಕ್ಷೇತ್ರವಾದ ಬೆಳಗಾವೊಂದಿತ್ತೊಂದು ವಿಶೇಷವಾದ ಗ್ರಾಮ ರಾಷ್ಟ್ರದ ಬರ್ಪಣೆಂಚಿತ್ತಿನ ಸಮಸ್ತ ಇಷ್ಟಾರ್ಥ ಇತ್ತಂಡಲ ಅಂಚನೆ ವಿಶೇಷವಾದ ಹೂವೇ ರೀತಿದ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಆದಿ ಸಮಸ್ತ ತಾಪತ್ರೆಯನ್ನು ಮಾತ ನಿವಾರಣೆ ಮಲ್ಕೊರದು ಸದಾಕಾಲ ಆ ದೇವರನ್ನ ಸೇವೆ ಮಲ್ತೊಂದು ಮಾತೆಲ್ಲ ನೆಮ್ಮದಿದ ಜೀವನವಂತರ ಬೋಡಿತ್ತಿನ ಚಿತ್ತಿನ ಮಹಾ ಸೌಭಾಗ್ಯನ ಸಪರಿವಾರ ಸಹಿತ ಉಮಾಮಹೇಶ್ವರ ದೇವರ ಅನುಗ್ರಹ ಮಲ್ಪಡೆ ತಂದು ಪೂಜಿತ ಪ್ರಸನ್ನ ಕಾಲಡೆ ದೇವೆರಡ ಶ್ರದ್ಧಾಭಕ್ತಿ ಪುರಸ್ಸರವಾದ ಪ್ರಾರ್ಥನೆ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಸಪರಿವಾರ ಸಹಿತ ಶ್ರೀ ಉಮಾಮಹೇಶ್ವರಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದಾನಿ ಗೋವಿಂದ.
ಅಮೃತೇಶ್ವರ್ ನಮ್ಮ ಜೊತೆಗಿದ್ದಾರೆ. ಅರ್ಚಕರೇ ನಮಸ್ತೆ. ಮೊದಲಾಗಿ ಕ್ಷೇತ್ರದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಏನಂತೀರಾ? ಈ ಕ್ಷೇತ್ರ ಒಂದು 125 ವರ್ಷ ಹಳೆಯ ಕ್ಷೇತ್ರ. ಇಲ್ಲಿ ಅಂದಿನಿಂದಲೂ ಉಮಾಮಹೇಶ್ವರ ದೇವರಿಗೆ ವಿಶೇಷವಾಗಿ ಹಲವು ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ನಡೀತಾ ಬಂದಿವೆ. ವಿಶೇಷವಾಗಿ ಉಮಾಮಹೇಶ್ವರ ಹೇಳಿದರೆ ಶಿವಪಾರ್ವತಿ ಇರುವಂತಹ ಒಂದು ವಿಶೇಷವಾದಂತಹ ಒಂದು ಸನ್ನಿಧಾನ. ವಿಶೇಷವಾಗಿ ಇಲ್ಲಿ ವಿವಾಹ ಆಗದಿದ್ದರೆ ಆ ವಿವಾಹ ಆಗದವರು ಇಲ್ಲಿ ಬಂದು ಉಮಾಮಹೇಶ್ವರ ಪೂಜೆಯನ್ನು ಮಾಡಿದಾಗ ಅವರಿಗೆ ವಿವಾಹ ಯೋಗ ಬಂದದ್ದು ಹಲವು ರೀತಿಯಾಗಿ ನಾವು ನೋಡಿಕೊಂಡು ಬಂದಿದ್ದೇವೆ. ಹಾಗೆ ರುದ್ರಾಭಿಷೇಕ ಹಾಗೆ ಅಷ್ಟೇ ಅಲ್ಲದೆ ಪರಿವಾರದಲ್ಲಿ ಗಣಪತಿ ದೇವರು, ವಿಷ್ಣು ದೇವರು, ಹಾಗೆ ಗೋಪಾಲಕೃಷ್ಣ ದೇವರು, ಹೀಗೆ ಸಪರಿವಾರದಲ್ಲಿ ಉಮಾಮಹೇಶ್ವರ ದೇವರು ಇಲ್ಲಿ 125 ವರ್ಷಗಳಿಂದ ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಇತ್ತೀಚೆಗಷ್ಟೇ ರಂಗಪೂಜೆ ಹಾಗೂ ಕಾರ್ತಿಕ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತು. ಹೇಗಾಯಿತು ಆ ಸಂದರ್ಭ? ಕಾರ್ತಿಕ ಮಾಸ ಹೇಳುವಂಥದ್ದು ವಿಶೇಷವಾಗಿ ಮನುಷ್ಯರಿಗೆ ತಮ್ಮ ಪಾಪವನ್ನೆಲ್ಲವನ್ನು ಕಳೆದುಕೊಂಡು ಅವರ ಪುಣ್ಯ ಸಂಪಾದನೆ ಮಾಡಲಿಕ್ಕಿರುವಂತಹ ಒಂದು ಒಳ್ಳೆಯ ಪೂಜೆ. ಹಾಗಾಗಿ ಆ ಒಂದು ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ರಂಗಪೂಜೆ ಎಲ್ಲ ಕ್ಷೇತ್ರದಲ್ಲಿ ನಡೀತದೆ. ಅದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ಸೋಮವಾರದಂದು ವಿಶೇಷವಾಗಿ ಆ ದೇವರಿಗೆ ರಂಗಪೂಜೆ ಸೇವೆ. ರಂಗಪೂಜೆ ಹೇಳಿದರೆ ದೀಪ ಅಲಂಕಾರಗಳನ್ನೆಲ್ಲವನ್ನು ಮಾಡಿಕೊಂಡು ಆ ದೇವರ ಮುಂಭಾಗದಲ್ಲಿ ಆ ದೇವರಿಗೆ ಪಂಚಖಾದ್ಯ ಎಂಬಂತಹ ಒಂದು ಭಕ್ಷ್ಯವನ್ನು ಸಮರ್ಪಣೆ ಮಾಡುವಂಥದ್ದು. ಇದನ್ನು ಮಾಡಿದಾಗ ಲೋಕಕ್ಕೆ ಬರುವಂತಹ ಸಮಸ್ತ ಕಂಟಕಗಳು ಅದೆಲ್ಲ ಪರಿಹಾರ ಆಗ್ತದೆ. ಅಷ್ಟೇ ಅಲ್ಲದೆ ಜ್ಞಾನ ಬಂದಂತಹ ಜನರಿಗೆ ಅವರ ಅಜ್ಞಾನ ಹೇಳಿದರೆ ದೀಪವನ್ನು ಪ್ರಜ್ವಲನೆ ಮಾಡುವಾಗ ಮುಖ್ಯವಾಗಿ ಆ ಕಾರಣ ಏನು ಹೇಳಿದರೆ ಕತ್ತಲು ತಮಸ್ಸು ಎಂಬುವಂಥದ್ದು ಅದು ಪರಿಹಾರ ಆಗಬೇಕು. ಹಾಗಾಗಿ ಆ ತಮಸ್ಸು ಯಾವುದು ಹೇಳಿದರೆ ಮುಖ್ಯವಾಗಿ ಮನುಷ್ಯರಲ್ಲಿರುವಂತಹ ಅಜ್ಞಾನ. ಅಂತಹ ಅಜ್ಞಾನವನ್ನು ಪರಿಹಾರ ಮಾಡಿಕೊಟ್ಟು ದೇವರು ಒಳ್ಳೆಯ ಜ್ಞಾನವನ್ನು ಅನುಗ್ರಹ ಮಾಡುತ್ತಾರೆ. ಆ ಒಂದು ಕಾರಣದಿಂದ ಆ ದೇವರ ಕ್ಷೇತ್ರದಲ್ಲಿ ರಂಗಪೂಜೆ ದೀಪೋತ್ಸವ ಮಾಡುವಂತಹ ಒಂದು ಪ್ರಕ್ರಿಯೆ. ಅಷ್ಟೇ ಅಲ್ಲದೆ ಈ ಕ್ಷೇತ್ರದಲ್ಲಿ ಆ ಒಂದು ದಿನದಂದು ಹಲವು ಭಕ್ತರಿಗೆ ಅನ್ನದಾನವನ್ನು ಮಾಡುವಂತಹ ಒಂದು ಪದ್ಧತಿಯನ್ನು ನಮ್ಮ ಇಲ್ಲಿಯ ಆಡಳಿತದವರು ನಡೆಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಬಹಳ ವಿಜೃಂಭಣೆಯಿಂದ ಈ ಒಂದು ಕ್ಷೇತ್ರದಲ್ಲಿ ಆ ದೇವರ ಸೇವೆ ನಡೀತಾ ಬಂದಿದೆ. ಕ್ಷೇತ್ರದ ವಿಶೇಷತೆ ಆಗಿರಬಹುದು ಅಥವಾ ರಂಗಪೂಜೆ ಅಥವಾ ಕಾರ್ತಿಕ ದೀಪೋತ್ಸವದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ವಿವರಣೆ ನೀಡಿದ್ರಿ. ಧನ್ಯವಾದ. ಇದಾಗಿತ್ತು ಅತ್ತಾವರದಲ್ಲಿರುವಂತಹ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಆಗಿರುವಂತಹ ಕಾರ್ತಿಕ ದೀಪೋತ್ಸವ ಹಾಗೂ ರಂಗಪೂಜೆ. ಇದೇ ರೀತಿ ಒಂದಷ್ಟು ದೇವಸ್ಥಾನಗಳಲ್ಲಿ ಆಗುವಂತಹ ಪೂಜೆ ಆಗಿರಬಹುದು, ಹೋಮ ಆಗಿರಬಹುದು, ಹವನ ಆಗಿರಬಹುದು. ಇದನ್ನು ನೋಡಬೇಕಾದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಭಕ್ತಿ ಸಂಜೀವಿನಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.